ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆಯವರು ಇಂದು ಮಂಗಳೂರಿಗೆ ಆಗಮಿಸಿ ಯನಪೋಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವ ಆಸ್ಕರ್ ಫರ್ನಾಂಡಿಸ್ ಅವರ ಆರೋಗ್ಯವನ್ನ ವಿಚಾರಿಸಿದರು. ಬಳಿಕ ಮಾತನಾಡಿದ ಅವರು, ಆಸ್ಕರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿದ್ದಾರೆ. ಆದಷ್ಟು ಬೇಗ ಅವರು ಚೇತರಿಕೆ ಕಾಣುವ ಮೂಲಕ ಪಕ್ಷದಲ್ಲಿ ಗುರುತಿಸಿಕೊಳ್ಳಲಿದ್ದಾರೆ ಮತ್ತು ಅವರ ಆರೋಗ್ಯದ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳಿದರು. ಆಸ್ಕರ್ ಜಿ ಅವರನ್ನ ನೋಡಬೇಕು ಅಂತ ಹೇಳಿ ನಾನು ಸುಮಾರು ಒಂದು 15 ದಿವಸ 20 ದಿವಸದಿಂದ ಪ್ರಯತ್ನ ಮಾಡ್ತಾಯಿದ್ದೆ. ಅದಕ್ಕಿಂತ ಹಿಂದೆ ಒಂದು ತಿಂಗಳ ಹಿಂದೆ ಅವರು ಫೋನ್ ಮೇಲೆ ಮಾತಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾಯಿದ್ರು. ನಮ್ಮ ವರ್ಚುವಲ್ ಮೀಟಿಂಗ್ನಲ್ಲೂ ಒಂದೆರಡು ಮೀಟಿಂಗ್ನಲ್ಲಿ ಭಾಗವಹಿಸಿದರು. ಇವತ್ತು ನಾನು ಅವ್ರನ್ನ ಖುದ್ದಾಗಿ ನೋಡಬೇಕು, ಅವರು ಆರೋಗ್ಯವನ್ನು ವಿಚಾರಿಸಬೇಕು, ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನಡೆದಿದೆ ತಿಳ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇನೆ. ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ, ಅವರು ಬೇಗನೆ ಗುಣಮುಖರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಅಂತ ಹೇಳಿ ನನ್ನ ಅಪೇಕ್ಷೆ ಇದೆ. ಮತ್ತು ಬೇಗನೆ ಅವರು ಇವತ್ತು ನಾನು ನೋಡಿ ಸ್ವಲ್ಪ ಕಣ್ಣು ತೆಗಿತಕ್ಕಂಥದ್ದು ಅವ್ರು ಪ್ರಯತ್ನ ಮಾಡ್ತಾಯಿದ್ರು. ಭಾಳ ಬೇಗನೆ ಅವರು ಗುಣಮುಖರಾಗಬಹುದು ಅಂತ ಹೇಳಿ ಅದಕ್ಕೆ ನಾನು ಎಲ್ಲ ಪ್ರಾರ್ಥನೆಯನ್ನು ಮಾಡ್ತೀನಿ.